ಬೇರೆಯವರು ಹತ್ಯೆ ಆಗಿದ್ದಾರೆ. ಸಂಘ ಪರಿವಾರದಿಂದ ಹತ್ಯೆ ಆದ ಹಿಂದೂಗಳ ಸಂಖ್ಯೆ ಸುಮಾರಿದೆ. ಸಂಘ ಪರಿವಾರದವರ ಬಿ ಜೆ ಪಿ ಸಂಘ ಪರಿವಾರದ ಬಿ ಜೆ ಪಿಯಿಂದ ಹತ್ಯೆ ಆದವರ ಸಂಖ್ಯೆನೇ ಜಾಸ್ತಿ ಇದೆ. ಅಲ್ಪಸಂಖ್ಯಾತರು ಅದಕ್ಕಿಂತ ಜಾಸ್ತಿ ಇದ್ದಾರೆ. ಈಗ ನಾವು ಪಟ್ಟಿ ಮಾಡ್ತಾ ಹೋದರೆ ಒಂದು ಕೆಲವು ವರ್ಷಗಳಿಂದ ಈಚೆಗೆ ಒಂದು 10-15 ವರ್ಷ ಈಚೆಗೆ ಇದು ನಡೀತಕ್ಕಂಥದ್ದು. ಮೊದಲು ಇರಲಿಲ್ಲ. ನಾವು ಅಣ್ಣ ತಮ್ಮಂದಿರಂತೆ ಒಂದು ಸಾಮರಸ್ಯ ಇದ್ದವು. ಇವತ್ತು ಎಷ್ಟು ಜನ ಸತ್ತಿದ್ದಾರೆ? ಇದಕ್ಕೆ ಕಾರಣ ಯಾರು? ಬಹುಶಃ ಇವತ್ತು ಬೈಕ್ ರ್ಯಾಲಿ ಮಾಡ್ತಾರಲ್ಲ, ಅವರು ಭಾಗ್ಯ ಅಲ್ವ? ಅದಕ್ಕೆ ನನ್ನ ನಡಿಗೆ ಇಲ್ಲಿ ಜಿಲ್ಲೆಯಲ್ಲಿ ಹತ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಸಂಘಟನೆ ಹೊರತುಪಡಿಸಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಹತ್ಯೆಯಲ್ಲಿ ಭಾಗಿಯಾದಂಥ ಸಂಘಟನೆ ಹೊರತುಪಡಿಸಿ ಎಲ್ಲ ನಾಗರಿಕರನ್ನು, ಚಿಂತಕರನ್ನು, ಎಲ್ಲ ಬುದ್ಧಿಜೀವಿಗಳನ್ನು ಎಲ್ಲರನ್ನು ಒಟ್ಟು ಸೇರಿಸಿ ನಾವೊಂದು ಸಾಮರಸ್ಯ ನಡಿಗೆ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕು. ನೋಡಿ ಹತ್ಯೆ ಮಾಡಿದವರು ಸಾಮರಸ್ಯಕ್ಕೆ ಎಲ್ಲಿ ಬರ್ತಾರೆ? ಸುಮ್ಮನೆ ಅದು ಹೇಳೋದು. ಈಗ ಅದಕ್ಕೆ ಕಾನೂನು ಬರಲಿ, ಏನೇನು ಕ್ರಮ ಕೈಗೊಳ್ಬೇಕು ಅದನ್ನು ಮಾಡ್ತಾರೆ. ನಾವು ಕಾಂಗ್ರೆಸ್ನವ್ರು ಮಾಡೋದಲ್ಲ, ನಾವು ಬೈಕ್ನಲ್ಲಿ ರಾತ್ರಿ ಎಲ್ಲ ನೋಡಿ ನಿಮ್ಮಲ್ಲಿ ನಾನು ಹೇಳ್ತೇನೆ ನಾವು ಸಾಮರಸ್ಯ ನಡಿಗೆ, ಹೆಸರೇ ಸಾಮರಸ್ಯ ನಡಿಗೆ ಆದರೂ ನಾವು ಬೇರೆ ಜಿಲ್ಲೆಯನ್ನು ಯಾರನ್ನೂ ಕರೆಸೋದಿಲ್ಲ. ನಾವು ಎಲ್ಲ ನಮ್ಮ ಜಿಲ್ಲೆಯ ಜನ ಮಾತ್ರ. ಅದು ಎಲ್ಲೂ ಗಲಾಟೆ ಆಗಿದೆ ಆ ಜಾಗದಲ್ಲಿ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದಲ್ಲ. ಶಾಂತಿ ಸಭೆಯಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಶಾಂತಿ ಸಭೆಯಲ್ಲಿ ಜನರ ಅಭಿಪ್ರಾಯ ಅದು. ನೀವು ಸಾಮರಸ್ಯ ನಡಿಗೆ ಮಾಡಬೇಕು ಅಂತೇಳಿ ಅವರ ಕೇಳಿಕೆ ಮೇರೆಗೆ ನಾವು ಮಾಡೋದು. ಅಲ್ಲೇ ಗಲಾಟೆ ಅಲ್ಲ. ಈಗ ಕಮಿಷನ್ ರೇಟ್ನಲ್ಲಿ ಹತ್ಯೆ ಇಲ್ಲ, ಅದೇ ಒಂದು ಭಾಗದಲ್ಲಿ ಆಗ್ತಕ್ಕ ಅದರಲ್ಲಿ ನಾವು